ನಂಜುಂಡಪ್ಪ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಎಸ್, ಇವಾಗ ನಿನ್ನೆ ದಿವಸದ ಸುಪ್ರೀಂ ಕೋರ್ಟ್ ಏನು ಬಹುಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳು, ಪೋರ್ಟ್ಗಳು, ನ್ಯೂಸ್ ಪೋರ್ಟಲ್ಗಳು ಮತ್ತು ಯೂಟ್ಯೂಬ್ ಏನು ಚಾನಲ್ಗಳು ಏನು ಸುದ್ದಿಗಳಿಗೆ ಕೋಮು ಬಣ್ಣ ಕೊಡುವ ವಿಚಾರವಾಗಿ ಭಾರಿ ತೀವ್ರವಾದಂಥ ಆಕ್ಷೇಪ ವ್ಯಕ್ತಪಡಿಸಿದೆ ಮತ್ತು ಈ ಒಂದು ನಡೆ ಅದು ದೇಶಕ್ಕೆ ಕೆಟ್ಟ ಹೆಸರು ತರುತ್ತೆ ಅನ್ನೋ ವಿಚಾರವಾಗಿ ಏನು ಮಾತಾಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಏನು ಮಾಡ್ತಾ ಉಂಟು ಅಂತ ಕೇಳಿದ್ದಾರೆ. ಎಸ್, ಏನು ಹೇಳ್ತೀರಾ ಸರ್? ಇದು ನಾವು ಪ್ರೌಢಶಾಲೆ ನೋಡ್ಬೇಕಾದಾಗ ಒಂದು ಪಠ್ಯ ಇತ್ತು, ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ತ್ ದಿ ಹೌಸ್ ಅಂತ. ಒಂದು ಕಿಡಿ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಅದು ಇಡೀ ಮನೆಯನ್ನೇ ಸುಡುತ್ತೆ ಅಂತ. ಖಂಡಿತ ಸರ್. ಅದು ತುಂಬಾ ಕಡಿಮೆ ತೀವ್ರತೆಯ ಒಂದು ಇದು. ಅದು ಬೆಂಕಿ ಕಿಡಿಯಿಂದ ಹರಡೋ ಒಂದು ಸಣ್ಣ ಒಂದು ಅಪಘಾತ ಅದು. ಹೌದು ಹೌದು. ಆದ್ರೆ ಯಾವುದೇ ಒಂದು ವಿಧಾನದಲ್ಲಿ ಕೋಮು ಬಣ್ಣ ಹರಡುವಂತದ್ರಲ್ಲಿ, ಕೋಮು ಸ್ವರೂಪ ನೀಡುವಂತದ್ರಲ್ಲಿ, ಕೋಮುವಾಗಿ ಒಂದು ಆ ತರದ್ದು ಅಂಶಗಳನ್ನ ಹಾಕಿ ಪ್ರಚೋದನೆ ಮಾಡುವಂತದ್ರಲ್ಲಿ ಇದರಿಂದ ಸಾಕಷ್ಟು ಹಾನಿ ಆಗುತ್ತೆ. ಅದು ಒಂದು ಯುದ್ಧಕ್ಕಿಂತ ಬಹಳ ಭೀಕರವಾಗಿರುತ್ತೆ. ಯಾವುದೇ ಒಂದು ಕೋಮು ಗಲಭೆಗಳನ್ನು ನೋಡಿ, ಪ್ರತಿಯೊಂದು ಕೋಮು ಗಲಭೆಯಲ್ಲಿ ಈ ತರದೊಂದು ಸಣ್ಣ ಯಾವುದೋ ಕಿಡಿಗೇಡಿಗಳ ಒಂದು ಸಣ್ಣ ಒಂದು ವಿಚಾರ ಒಂದು ವ್ಯಾಪಕವಾದ ಒಂದು ಹಾನಿ ಮಾಡಿರುತ್ತೆ. ಆಮೇಲೆ ಬಹಳಷ್ಟು ಜನ ಸಮುದಾಯದ ಮನಸ್ಸಿಗೆ ಗಾಯ ಉಂಟು ಮಾಡಿರುತ್ತೆ, ಘಾಸಿ ಉಂಟು ಮಾಡಿರುತ್ತೆ. ಅವರು ಭವಿಷ್ಯದಲ್ಲಿ ತಲೆ ಎತ್ತಿ ತಿರ್ಗಕ್ ಆಗದೆ ಇರೋಷ್ಟು ಹಾನಿನ ಉಂಟು ಮಾಡಿರ್ತಾರೆ. ಹೌದು, ಸುಪ್ರೀಂ ಕೋರ್ಟ್ ತುಂಬಾ ಚೆನ್ನಾಗಿ ಹೇಳಿದೆ. ಆ ಹೇಳಿರುವಂತ ವಿಚಾರಗಳಲ್ಲಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ, ಎಲ್ಲವೂ ವಾಸ್ತವತೆಯಿಂದಾನೇ ಕೂಡಿದೆ. ಸೊ ಇದು ಬಹಳ ತೀವ್ರಗತಿಯಲ್ಲಿ ಸರ್ಕಾರಗಳು, ಹಲವಾರು ಸರ್ಕಾರಗಳು ಇದನ್ನ ಗಮನ ಹರಿಸಬೇಕು. ಯಾಕೆ ಅಂತಂದ್ರೆ ಯಾವುದೇ ಒಂದು ಕೃತ್ಯದಲ್ಲಿ ಯಾವುದೇ ಒಂದು ಧರ್ಮ, ಯಾವ್ದೋ ಒಂದು ಸಮುದಾಯದ ಒಂದು ಪಾತ್ರ ಇರಲ್ಲ. ಕೋವಿಡ್ ಹರಡುವಂತದ್ದು ಕೂಡ ಅದೋ ಒಂದು ಸಮುದಾಯ ಮಾಡುವಂತ ಒಂದು ಕೃತ್ಯ ಅಲ್ಲ ಇದು. ಹೌದು, ಖಂಡಿತ ಖಂಡಿತ. ಆದರೆ ಇದಕ್ಕೆ ಎಲ್ಲರ ಜವಾಬ್ದಾರರು. ಹೌದು, ಆದರೆ ಕಳೆದ ಬಾರಿ ದೇಶದ ಬಹುತೇಕ ಮಾಧ್ಯಮಗಳು, ಕೇವಲ ಅದು ನ್ಯೂಸ್ ಪೋರ್ಟಲ್, ಯೂಟ್ಯೂಬ್ ಚಾನಲ್ ಮಾತ್ರ ಅಲ್ಲ, ಪ್ರಮುಖ ಮುಖ್ಯವಾಹಿನಿಯ ಮಾಧ್ಯಮಗಳು ಕೂಡ ಕೋವಿಡ್ನ ಸಂದರ್ಭದಲ್ಲಿ ಕೇವಲ ತಬ್ಲಿಗಿ ಅಂತಲೇ ಸುದ್ದಿ ಮಾಡ್ತಾ ಇತ್ತು. ಇದು ತುಂಬಾ ಆಘಾತಕಾರಿ. ಯಾಕೆ ಅಂತಂದ್ರೆ ಸಣ್ಣ ಪುಟ್ಟ ಪೋರ್ಟಲ್ಗಳು, ಸಣ್ಣ ಪುಟ್ಟ ಸುದ್ದಿವಾಹಿನಿಗಳು ಈ ರೀತಿ ಮಾಡ್ತಾರೆ ಅಂತಂದ್ರೆ ಅವರಿಗೆ ಸೂಕ್ತ ರೀತಿಯಾದಂತ ಒಂದು ಸಂಪನ್ಮೂಲ ಇರಲ್ವಾ, ಅವ್ರಿಗೆ ತುಂಬಾ ಒಂದು ಇದು ಸಂಪಾದಕೀಯ ತಂಡ ಇರಲ್ಲ, ಅವ್ರಿಗೆ ಗೈಡ್ ಮಾಡುವಂತ ಒಂದು ಕೊರತೆನೂ ಕೂಡ ಇರಬಹುದು. ಇಂತಹ ಸಣ್ಣ ಪುಟ್ಟ ಸುದ್ದಿ ಸಂಸ್ಥೆಗಳು ಈ ರೀತಿ ಏನಾದ್ರು ಮಾಡಿದ್ರೆ ಅದನ್ನ ತಿದ್ದಿ ತಿಳಿ ಹೇಳ್ಬಹುದು. ಅದನ್ನ ದೊಡ್ಡ ಅಪರಾಧ ಅಂತ ಪರಿಗಣಿಸುವಂತದ್ದು ಕೂಡ ತಪ್ಪಾಗತ್ತೆ. ಆದ್ರೆ ಇಡೀ ಸಂವಿಧಾನವನ್ನ ಅದು ಕುಡಿದು ಇಡೀ ವ್ಯವಸ್ಥೆಯ ಬಗ್ಗೆ ತಿಳ್ಕೊಂಡಿದ್ದು ಎಲ್ಲದೂ ಅರ್ತಿರುವಂತಹ ಒಂದು ದೊಡ್ಡ ಪ್ರಮಾಣದ ಸುದ್ದಿವಾಹಿನಿಗಳು ಈ ರೀತಿಯ ಕೋಮು ಬಣ್ಣ ಹಚ್ಚುವಂತಹ ಒಂದು ನಡೆಸಿದ್ರೆ ಅದು ನಿಜಕ್ಕೂ ಬಹಳ ದೊಡ್ಡ ಅಪರಾಧ ಆಗುತ್ತೆ. ಯಾಕೆ ಅಂತಂದ್ರೆ ಅವರು ಇಡೀ ದೇಶಕ್ಕೆ ತಿಳಿ ಹೇಳುವಂಥದ್ದು, ಅವ್ರ ಸಂವಿಧಾನದ 4ನೇ ಆಧಾರ ಸ್ತಂಭದ ಪ್ರಬಲ ಮಾಧ್ಯಮಗಳು, ಪ್ರಬಲ ಶಕ್ತಿಗಳು. ಅವರು ಈ ರೀತಿಯ ಕೋಮು ವಿಚಾರದಲ್ಲಿ ಒಂದು ನಿರ್ದೇಶನ ಮಾಡುವಂತದ್ದು, ಯಾವ್ದೋ ನಿರ್ದೇಶನಕ್ಕೆ ತಕ್ಕಂಗೆ ಕುಣಿಯುವಂಥದ್ದು, ಒಂದೇ ಒಂದು ಧರ್ಮನ ಗುರಿಯಾಗಿ ಮಾಡ್ಕೊಳ್ಳುವಂಥದ್ದು, ಅಥವಾ ಯಾವ್ದೋ ಒಂದು ಸಮುದಾಯವನ್ನ ಗುರಿಯಾಗಿ ಇಟ್ಕೊಂಡು ಇದ್ ಮಾಡುವಂಥದ್ದು, ಅಥವಾ ಯಾವ್ದೋ ಒಂದು ರಾಜಕೀಯ ಪಕ್ಷನೇ ಗುರಿ ಮಾಡ್ಕೊಂಡು ಮಾತಾಡುವಂಥದ್ದು, ಅವರು ಚರ್ಚೆಗಳನ್ನ ಆಯೋಜಿಸುವಂಥದ್ದು, ಚರ್ಚಾಗೋಷ್ಠಿಗಳಿಗೆ ಅದೇ ರೀತಿಯ ಸಂಪನ್ಮೂಲ ವ್ಯಕ್ತಿಗಳು, ಅದೇ ರೀತಿ ಮನಸ್ಥಿತಿ ಇರುವಂತವ್ರನ್ನ ಕರೆಸಿ ಮಾಡುವಂತದ್ದಿಲ್ಲ. ಇದು ನಿಜಕ್ಕೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಪುರಮೇಲು ಮಾಡುವಂತ ಒಂದು ಷಡ್ಯಂತ್ರ ಇದು. ಇದೊಂದು ಬಹಳ ಒಂದು ಪಿತೂರಿ ಇದರಲ್ಲಿ ಇರುವಂತದ್ದು ಕೂಡ ಕಾಣುತ್ತೆ. ಇದು ಈ ಸುಪ್ರೀಂ ಕೋರ್ಟ್ ಕಣ್ಣಿಗೆ ಕಂಡಿದೆ. ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆ. ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಎಲ್ಲಾ ಅಂಶಗಳನ್ನ ಕೇಂದ್ರ ಸರ್ಕಾರ ಪರಿಗಣಿಸಬೇಕು, ಪರಿಗಣಿಸಿ ಅದಕ್ಕೆ ಸೂಕ್ತ ರೀತಿಯಲ್ಲಿ ಲಗಾಮ್ ಹಾಕಬೇಕು. ಇಲ್ಲ ಅಂತ ಅಂದ್ರೆ ಇದು ಭವಿಷ್ಯದಲ್ಲಿ ಭಾರಿ ಅನಾಹುತಗಳಿಗೆ ಕಾರಣ ಆಗುತ್ತೆ. ಆಮೇಲೆ ನಾವು ಇಡೀ ದೇಶದಲ್ಲಿ ಸಂವಿಧಾನನೂ ಕೂಡ ಕೋಮು ಸಾಮರಸ್ಯಕ್ಕೆ ಆದ್ಯತೆ ಕೊಟ್ಟಿರುವಂತದ್ದು. ನಮ್ಗೆ ಸ್ವತಂತ್ರ ಬಂದ ನಂತರ, ದೇಶ ವಿಭಜನೆ ಆದ ನಂತರದಿಂದ ನೀವು ಪ್ರತಿ ಯಾವುದೇ ಸರ್ಕಾರ ನೋಡಿ ಕೋಮು ಸಾಮರಸ್ಯಕ್ಕೆ ಹೆಚ್ಚು ಆದ್ಯತೆ ಕೊಟ್ಕೊಂಡು ಬರ್ತಾ ಇರುವಂತದ್ದು. ಆಮೇಲೆ ಕೋಮು ಸಾಮರಸ್ಯಕ್ಕೋಸ್ಕರ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತದ್ದು.
ಹೌದು. ಆಮೇಲೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಕೋಮು ಸಾಮರಸ್ಯಕ್ಕೆ ಒತ್ತು ಕೊಡುವಂತದ್ದು ಇವೆಲ್ಲ ನೋಡಿದ್ದೇವೆ. ಸರ್ಕಾರ ಮಾಡೋ ಕೆಲಸ. ಈಗ ಮೊಹರಂ ಅಂತ ಆಚರಣೆ ಬಂದಾಗ ನಾವು ಉತ್ತರ ಕರ್ನಾಟಕದಲ್ಲಿ ಮತ್ತೆ ಈ ಕಡೆ ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ತೇವೆ. ಹೌದು ಹೌದು ಹಿಂದೂ ಮುಸ್ಲಿಮರು ಎಷ್ಟು ಕೋಮು ಸಾಮರಸ್ಯದಿಂದ ಇರ್ತಾರೆ, ಮತ್ತೆ ಯಾವ ರೀತಿ ಅವ್ರ ಹಬ್ಬ ಆಚರಣೆ ಮಾಡ್ತಾರೆ, ಒಟ್ಟಿಗೆ ಆಚರಣೆ ಮಾಡ್ತಾರೆ. ಈ ತರದಕ್ಕೆ ನೋಡ್ತೇವೆ. ಇಲ್ಲೆಲ್ಲೋ ಒಂದ್ ಕಡೆ ಕಿಡಿ ಹಚ್ಚುವಂಥದ್ದು, ಈಗ ಸಾಮಾಜಿಕ ಜಾಲತಾಣಗಳು ಕೂಡ ಸಕ್ರಿಯವಾಗಿರೋದ್ರಿಂದ ಹೌದು ಒಂದ್ ರೀತಿ ಎಲ್ಲ ಒಂದು ಭಾವನೆಗಳಿಗೆ ಧಕ್ಕೆ ಆಗತ್ತೆ ಅಂತ. ಹೌದು. ಯಾವುದೇ ಭಾವನೆಗಳಿಗೆ ಧಕ್ಕೆ ಆಗ್ಬಾರ್ದು. ನಮ್ಮ ಹಿಂದೂ ಸಂಸ್ಕೃತಿನ ಹೇಳೋದು ವಸುದೈವ ಕುಟುಂಬಕಂ ಅಂತ ಅಂದ್ಬಿಟ್ಟು. ಹೌದು. ಎಲ್ಲಾರು ನಾವು ಒಂದೇ ಇದು ವಿಶ್ವಕಲ ಮನುಜಕಲ ಅಂತ ನಾವು ಹೇಳುತ್ತೋ ಮನುಷ್ಯ ಉತ್ತಮ ವಿಶ್ವಮಾನವ ಅಂತ ಹೇಳ್ತಾರೆ. ಆದ್ರೆ ಬೆಳಿಬೇಕಾದ್ರೂ ಆ ವಿಶ್ವ ಮಾನವ ತತ್ವನ ಅಳವಡಿಸ್ಕೊಂಡು ನಡಿಬೇಕಾಗತ್ತೆ. ಎಲ್ಲ ಅಂಶಗಳನ್ನ ನಾವು ನೋಡಿದಾಗ ಸುಪ್ರೀಂ ಕೋರ್ಟ್ ನಿಜಕ್ಕೂ ಒಂದು ಸ್ಪಷ್ಟವಾದ ಒಂದು ಇದನ್ನ ಗುರುತಿದೆ. ಇದನ್ನ ದೊಡ್ಡ ದೊಡ್ಡ ಮಾಧ್ಯಮಗಳು ನಿಜಕ್ಕೂ ಇದನ್ನ ಪರಿಪಾಲನೆ ಮಾಡುತ್ತೆ. ಉಳಿದವ್ರಿಗೂ ಕೂಡ ಒಂದು ಮಾದರಿ ಆಗತ್ತೆ. ಖಂಡಿತ ದೊಡ್ಡ ಮಾಧ್ಯಮಗಳೇ ದಾರಿ ತಪ್ಪಿದ್ರೆ, ಹಾದಿ ತಪ್ಪ ಒಂದು ಚರ್ಚಾಗೋಷ್ಠಿಗಳನ್ನ ಆಯೋಜಿಸಿದ್ರೆ, ಆ ಹಾದಿ ತಪ್ಪೋ ರೀತಿಯಲ್ಲಿ ಏಕರೂಪದ ಮತ್ತೆ ಒಂದೇ ಪೂರ್ವಾಗ್ರಹ ಪೀಡಿತ ಸುದ್ದಿಗಳನ್ನ ಮತ್ತೆ ಇದನ್ನ ವಿಶ್ಲೇಷಣೆಗಳನ್ನ ಒಂದು ಪ್ರಸಾರ ಮಾಡಿದ್ರೆ ಅದು ಬೇರೆ ರೀತಿಯಾದಂತಹ ಒಂದು ಸಂದೇಶವನ್ನು ಕೊಡುತ್ತೆ. ಯಾಕೆಂದ್ರೆ ಎಲ್ಲ ಜನ ಬುದ್ಧಿವಂತ ಆಗ್ತಾ ಇದ್ದಾರೆ. ಇಡೀ ಜಗತ್ತು ಒಂದು ಅನ್ನುವಂತ ಒಂದು ಮನಸ್ಥಿತಿಗೆ ಯುವ ಸಮೂಹ ಎಲ್ಲ ಬರ್ತಾ ಇದೆ. ಎಲ್ಲಾ ಜನರ ಬಗ್ಗೆ ಗೌರವ ಕೊಡುವಂತ, ಧರ್ಮಗಳ ಬಗ್ಗೆ ಗೌರವ ಕೊಡುವಂತ ಯುವ ಸಮೂಹ ಕೂಡ ನಮ್ಮಲ್ಲಿದೆ. ಬಟ್ ಹಾದಿ ತಪ್ಪಾಗಿ ಎಚ್ಚರಿಕೆ ಇರುವಂತದ್ದು ಬಹಳ ಮುಖ್ಯ ಆಗುತ್ತೆ ಅಂತ ಅನ್ಸುತ್ತೆ. ಹೌದು 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 ಹೌದು. ಎಸ್ ಸರ್, ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.